ಮೋರ್ ದೆನ್ 85% ಎಲಿಜಿಬಲ್ ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ನಮ್ಮ ಆಟಪಾಠದ ಜೊತೆಗೆ ನಾನು ಹೇಳಿದಲ್ಲ, ಸಂಸ್ಕೃತಿ ಸಂಸ್ಕಾರವನ್ನು ಕೂಡ ಮಕ್ಕಳಿಗೆ ಒಂದು ಕೊಡುವಂಥ ನಿಟ್ಟಿನಲ್ಲಿ ಅವರ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ವಿವೇಕಾನಂದ ಕಾಲೇಜಿನಲ್ಲಿ ಶಿಸ್ತು ಮತ್ತು ಶಿಕ್ಷಣ ಕೊಡ್ತೇವೆ, ಅದರೊಟ್ಟಿಗೆ ಪ್ಲೇಸ್ಮೆಂಟ್ ಕೂಡ ಸಿಕ್ಕಿದೆ, ಹಾಗೆ ತುಂಬ ಖುಷಿ ಆಗ್ತಿದೆ. ಜೂನಿಯರ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ರೋಲಿಗೆ ನಾನು ಸೆಲೆಕ್ಟ್ ಆಗಿದ್ದೆ. ನನಗೆ ಇನ್ಫೋಸಿಸಲ್ಲಿ ಪ್ಲೇಸ್ಮೆಂಟ್ ಆದದ್ದು. ಇಂಟರ್ವ್ಯೂಗೆ ಹೇಗೆ ಇರಬೇಕು, ಹೇಗೆ ಮಾತಾಡಬೇಕು ಆ್ಯಂಡ್ ಅದಕ್ಕೆ ಬೇಕಾದ ಟೆಕ್ನಿಕಲ್ ನಾಲೆಜಸ್ ಎಲ್ಲ ನಮ್ಮ ಲೆಕ್ಚರ್ಸ್ ನಮಗೆ ಮೊದಲಿಂದ ಹೇಳಿಕೊಡ್ತಿದ್ರು. ಫೈನಲ್ ಇಯರಲ್ಲಿ ನನಗೆ ಯಾವ ಟೈಪ್ ಎಲ್ಲ ಇಂಟರ್ವ್ಯೂ ಫೇಸ್ ಮಾಡ್ಬೋದು, ಡೆಮೋ ಇಂಟರ್ವ್ಯೂಸಲ್ಲಿ ಕಂಡಕ್ಟ್ ಮಾಡಿ, ಅದರಿಂದ ನನಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಕ್ಕೆ ಆಯಿತು. ಫೀಸು ಕಡಿಮೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂಜಿನಿಯರಿಂಗ್ ಫೀಲ್ಡ್ನಲ್ಲಿ ಮುಂದುವರಿಬೇಕು ಅನ್ನುವಂತಹ ಕನಸಿರುವ ಮನಸ್ಸುಗಳ ಕನಸನ್ನು ನನಸಾಗಿಸ್ತಾ ಇದೆ ನಮ್ಮ ಪುತ್ತೂರಿನಲ್ಲಿರುವಂತಹ ಪ್ರತಿಷ್ಠಿತ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ. ಇಂಜಿನಿಯರಿಂಗ್ ವ್ಯಾಸಂಗವನ್ನ ಮಾಡಿದಂತಹ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಯಾವ ಕಂಪನಿಯಲ್ಲಿ ಉದ್ಯೋಗ ಗಿಟ್ಟಿಸಿಕೊಳ್ತೀವಿ ಅನ್ನುವಂಥ ಯೋಚನೆ ಇರುತ್ತೆ, ಮುಂದೇನು ಮಾಡೋದು ಅನ್ನುವಂಥ 10 ಯೋಚನೆಗಳಿರುತ್ತೆ. ಆದರೆ ನಮ್ಮ ಪುತ್ತೂರಿನಲ್ಲಿರುವಂತಹ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕಾಲೇಜ್ನಲ್ಲಿರುವಂಥ ಹೊತ್ತಿಗೆನೆ ಉದ್ಯೋಗವನ್ನ ಗಿಟ್ಟಿಸಿಕೊಳ್ಳುವಷ್ಟರ ಮಟ್ಟಿಗೆ ಇಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇರುವಂಥದ್ದು. ಈ ವರ್ಷ ಕೂಡ ವಿದ್ಯಾಸಂಸ್ಥೆಯಲ್ಲಿ 99% ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ವಿದ್ಯಾರ್ಥಿಗಳು ಉದ್ಯೋಗವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಹಾಗಾಗಿ ಇದು ಪ್ರತಿ ವರ್ಷ ಕೂಡ ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೀತಾ ಇರುವಂಥದ್ದು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧೀನದಲ್ಲಿರುವಂತಹ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್. ಇಲ್ಲಿ ರಾಷ್ಟ್ರ ಪ್ರೇಮ ಇದೆ, ಅದರ ಜೊತೆಗೇನೆ ವಿದ್ಯಾರ್ಥಿಗಳಿಗೆ ಸಂಸ್ಕಾರಯುತವಾಗಿರುವಂತಹ ಶಿಕ್ಷಣವನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು. ಪಠ್ಯೇತರವಾಗಿ ಕೂಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಸಾಧನೆ ಮಾಡೋದಕ್ಕೆ ಕೂಡ ಇಲ್ಲಿ ಅವಕಾಶಗಳಿದೆ. ಇದರ ಜೊತೆಗೇನೆ ಇಂಜಿನಿಯರಿಂಗ್ನಲ್ಲಿ ಕೂಡ ಹೊಸ ಇವಾಗಿನ ಟೆಕ್ನಾಲಜಿಯಲ್ಲಿರುವಂತಹ ಕೋರ್ಸ್ಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡಿಕೊಂಡು ಬರಲಾಗ್ತಾ ಇರುವಂಥದ್ದು. ಹಾಗಾಗಿ ಈ ವರ್ಷ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ವಿದ್ಯಾರ್ಥಿಗಳ ಸಂಭ್ರಮ ಹೇಗಿದೆ, ಯಾವೆಲ್ಲ ಕಂಪನಿಗಳಿಗೆ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ, ಪ್ರತಿಷ್ಠಿತವಾಗಿರುವಂತಹ ಕಂಪನಿಗಳಿಗೆ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇವೆಲ್ಲದರ ಬಗ್ಗೆ ಕೂಡ ಮಾತಾಡ್ಕೊಂಡು ಬರೋಣ ಬನ್ನಿ. ಇಂಜಿನಿಯರಿಂಗ್ ಕಾಲೇಜಿನ ಕರೆಸ್ಪಾಂಡೆಂಟ್ TS ಸುಬ್ರಹ್ಮಣ್ಯ ಭಟ್ ಸರ್ ಇದ್ದಾರೆ, ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ತೆ. ಇಂಜಿನಿಯರಿಂಗ್ ವಿವೇಕಾನಂದ ಕಾಲೇಜ್ ಹಲವಾರು ಸಾಧನೆಗಳನ್ನು ಮಾಡಿಕೊಂಡು ಬಂದಿದೆ. ಇಂಜಿನಿಯರಿಂಗ್ ಕಾಲೇಜ್ ಹೊಸ ಕೋರ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಂಡು ಬಂದಿರುವಂಥದ್ದು ಸರ್. ಇದೀಗ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ. ಹೆಚ್ಚಿನ ವಿದ್ಯಾರ್ಥಿಗಳು ಉದ್ಯೋಗವನ್ನು ಪಡ್ಕೊಂಡಿದ್ದಾರೆ ಸರ್. ಹಾಗಾಗಿ ಕ್ಯಾಂಪಸ್ ಸೆಲೆಕ್ಷನ್ ಬಗ್ಗೆ ಫಸ್ಟ್ ಮಾತಾಡೋದು. ನಮ್ಮ ಕಾಲೇಜಿನಲ್ಲಿ ಸಾಧಾರಣ 125 ಕಂಪನಿಗಳು ಪ್ರತಿ ವರ್ಷ ಬರ್ತದೆ. ಪ್ರತಿ ವರ್ಷ ಕೂಡ ಆ್ಯಡ್ ಆಗುತ್ತೆ ಇರುತ್ತೆ, ಸಣ್ಣ ದೊಡ್ಡ ಕಂಪನಿಗಳು ಸೇರಿ ಒಂದು 125 ಮಿನಿಮಮ್ ಕಂಪನಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅದರಲ್ಲಿ ಸಾಧಾರಣ ನಮ್ಮ ಕಾಲೇಜಿನ ಮೋರ್ ದೆನ್ 85% ಎಲಿಜಿಬಲ್ ಸ್ಟೂಡೆಂಟ್ಸ್ಗಳಿಗೆ ಪ್ಲೇಸ್ಮೆಂಟ್ ಆಗುತ್ತೆ. ಪ್ಲೇಸ್ಮೆಂಟಿಗೆ ಡಿಪಾರ್ಟ್ಮೆಂಟೇ ಇದೆ, ಒಂದು ಡಿಪಾರ್ಟ್ಮೆಂಟನ್ನೇ ಮಾಡಿದ್ವಿ ನಾವು. ವಂದನ ಶಂಕರ್ ಅಂತ ಅವರ ಮುಖ್ಯಸ್ಥರ ಹೆಸರು. ಕಂಪನಿಗಳನ್ನು ರೆಗ್ಯುಲರ್ ಅವರ ಕೆಲಸವೇನಂತ ಹೇಳಿದರೆ ಅದೊಂದು ಟೀಮ್ ಇದೆ 5-6 ಜನದ್ದು. ಅವರು ರೆಗ್ಯುಲರಾಗಿ ಕಂಪನಿಗಳನ್ನು ಹೊಸ ಕಂಪನಿಗಳನ್ನು ಅಪ್ರೋಚ್ ಮಾಡಿ ಇಲ್ಲಿಗೆ ತರಿಸುವ ಪ್ರಯತ್ನ ಮಾಡ್ತಾರೆ. ಅದರ ಒಟ್ಟಿಗೆ ನಾವು ತುಂಬ ಎಂಟ್ರಪ್ರಿನರ್ಗಳನ್ನು ಕರೆಸಿ ಉದ್ಯೋಗ ಮಾಡುವಂಥ ಒಂದು ವ್ಯವಸ್ಥೆಗಳನ್ನು ಕೂಡ ನಮ್ಮ ಕಾಲೇಜಿನಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಂತರ ಈಗ ಸಪೋಸ್ ಪ್ಲೇಸ್ಮೆಂಟ್ ಆಗಿಲ್ಲ ಅಂತ ಇದ್ದರೆ ಆಗದವರಿಗೆ ನಾವು ಕ್ಯೂಸ್ಪೈಡರ್ ಬೆಂಗಳೂರಿನಲ್ಲಿ 3 ತಿಂಗಳು ಫ್ರೀಯಾಗಿ ಅವರಿಗೆ ಟ್ರೈನಿಂಗ್ ಕೊಡ್ತೀವಿ. ಯಾಕೆ ಹೇಳಿದರೆ ಕ್ಯೂಸ್ಪೈಡರ್ನವರು ನಮ್ಮ ಕಾಲೇಜಿನಲ್ಲಿ 4 ವರ್ಷ ಕೂಡ ಟ್ರೈನಿಂಗ್ ಕೊಡ್ತಾರೆ. ಅದರಲ್ಲಿ ನಾವು ಬಾಂಡ್ MOU ಅಲ್ಲಿ ಆ ರೀತಿ ನಾವು ಮಾಡಿದ್ದೀವಿ. ಹಾಗೆ ತುಂಬ ಮಕ್ಕಳಿಗೆ ಕಾಲೇಜು ಮುಗಿದ ಮೇಲೆ ಕೂಡ ಪ್ಲೇಸ್ಮೆಂಟ್ ಆದ ಉದಾಹರಣೆಗಳು ಸಾಕಷ್ಟಿದೆ. ಕಾಲೇಜಿನ ಅಭಿವೃದ್ಧಿಗಾಗಿ ಆಡಳಿತ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ನಾವೆಲ್ಲ ನಿಸ್ವಾರ್ಥವಾಗಿ ದುಡಿಯೋರು. ಇಲ್ಲಿ ನಮ್ಮ ಉದ್ದೇಶವೇನು ಹೇಳಿದರೆ, ಇಲ್ಲಿ ಒಂದು 3-4 ತಾಲೂಕಿನಲ್ಲಿ ತುಂಬ ಬಡ ವಿದ್ಯಾರ್ಥಿಗಳಿದ್ದಾರೆ, ಅವರಿಗೆ ಒಂದು ಒಳ್ಳೆ ಎಜುಕೇಷನ್ ಸಿಗಬೇಕು. ಆದಷ್ಟು ಫೀಸ್ ಕಡಿಮೆ. ನಮ್ಮ ಈಗ ಯಾವುದೇ ಕಾಲೇಜನ್ನು ಕಂಪೇರ್ ಮಾಡಿದರೂ ಕೂಡ ನಾವು ಲಾಭದ ಉದ್ದೇಶದಿಂದ ನಾವು ಮಾಡುವಂಥದ್ದಲ್ಲ. ನಮ್ಮ ಪೇರೆಂಟ್ ಬಾಡಿ ವಿವೇಕಾನಂದ ವಿದ್ಯಾವರ್ಧಕ ಸಂಘ, ಕಲ್ಲಡ್ಕ ಪ್ರಭಾಕರ ಭಟ್ರ ಅಧ್ಯಕ್ಷರು, ಕೃಷ್ಣ ಭಟ್, ಡಾಕ್ಟರ್ ಕೃಷ್ಣ ಭಟ್ ಅವರು ಅದರ ಸೆಕ್ರೆಟರಿ. ಅವರ ಮುಖಾಂತರ ನಾವು ಅವರ ಪರವಾಗಿ ನಾವು ಇಲ್ಲಿ ಮಾಡುವಂಥದ್ದು. ಹಾಗಂತ ಇಂಜಿನಿಯರಿಂಗ್ ಕಾಲೇಜಿನ ಎಲ್ಲ ಡೆವಲಪ್ಮೆಂಟ್ಗಳಿಗೆ ಕೂಡ ಜವಾಬ್ದಾರಿ ನಮಗೆ ಇದೆ. ಆದರೆ ಅವರ ಕನ್ಸಲ್ಟೇಷನ್ನ ಮುಖಾಂತರ ಆಗ್ತದೆ. ಕಾಲೇಜಿನ ಈಗ ಒಂದು ಇದೀಗ 25ನೇ ವರ್ಷ ನಮ್ಮದು. ಆ್ಯಕ್ಚುಲಿ ಕಾಲೇಜಿನ ಒಳಗಿನ ಡೆವಲಪ್ಮೆಂಟಿನ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡ್ತೀವಿ. ಕಾಲೇಜಿನ ಒಳಗೆ ಏನು ಬೇಕು, ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ಲೆಕ್ಚರ್ಸ್ ಇರ್ಬೋದು, PhDಗಳಿರ್ಬೋದು, ಇದರ ಬಗ್ಗೆ ನಮ್ಮದು ಹೆಚ್ಚು ಗಮನ ಇದೆ. ಅದರೊಟ್ಟಿಗೆ ನಮಗೆ ಮಹೇಶ್ ಪ್ರಸನ್ನ ಅಂತ ಪ್ರಿನ್ಸಿಪಾಲ್ ಇದ್ದಾರೆ ಈಗ ಒಂದು 7 ವರ್ಷದಿಂದ.
ಅದ್ಭುತವಾದ ಒಂದು ಪ್ರಿನ್ಸಿಪಾಲ್. ಯಾವ ಕಾಲೇಜಿನಲ್ಲಿ ಕೂಡ ಅಂಥ ಪ್ರಿನ್ಸಿಪಾಲ್ ಸಿಕ್ಕಲಿಕ್ಕಿಲ್ಲ. ಎಷ್ಟೆಷ್ಟು ಮೈನ್ಯೂಟ್ ಪ್ರಾಬ್ಲಮ್ಗಳು ಇಂದ ಹಿಡಿದು ಏನು ಪ್ರಾಬ್ಲಮ್ ಇದ್ದರೂ ಕೂಡ ಅವರನ್ನು ಸಮರ್ಥವಾಗಿ ಹ್ಯಾಂಡಲ್ ಮಾಡ್ತಾರೆ. ಅದರಿಂದಾಗಿ ನಾವು ಅಭಿವೃದ್ಧಿ ಪಥದಲ್ಲಿದ್ದೇವೆ. ಅಡ್ಮಿಷನ್ ದೃಷ್ಟಿಯಿಂದ ಹೇಳ್ತಿದ್ರು ನಮ್ಮದು ಸಾಧಾರಣ ಆಲ್ಮೋಸ್ಟ್ ಫುಲ್ ಆಗ್ತದೆ. 25 ವರ್ಷಗಳನ್ನು ಪೂರೈಸಿ 26ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇರುವಂಥದ್ದು. ಹಾಗಾಗಿ ಪ್ರಾರಂಭದ ದಿನಗಳನ್ನು ಈ ಹೊತ್ತಿಗೊಮ್ಮೆ ಮೊದಲು ರಾಧಾಕೃಷ್ಣ ಭಕ್ತ ಅಂತ ಇದನ್ನು ಕಟ್ಟಿ ಬೆಳೆಸಿದವರು, ಅವರಿಗೆ ಇಲ್ಲ, ಅನಾರೋಗ್ಯದಿಂದಾಗಿ ತೀರ್ಕೊಂಡಿದ್ದಾರೆ. ಅವರನ್ನು ಯಾವಾಗಲೂ ನಾವು ನೆನಪಿಸಿಕೊಳ್ತೀವಿ. ಕಷ್ಟದ ದಿನಗಳು ಆವತ್ತು. ಬರೀ ಸಣ್ಣ ಬಿಲ್ಡಿಂಗಿನಲ್ಲಿ ಶುರುವಾದಂಥ ಕಾಲೇಜ್ ಇದು. ನಂತರ ಅಭಿವೃದ್ಧಿಯಾಗಿ ಈಗ 3 ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ. ಅದರೊಟ್ಟಿಗೆ ಸ್ಪೋರ್ಟ್ಸಿಗಾಗಲಿ, ಕೋಚಿಂಗ್ ಆಗಲಿ, ಎಂಥದಕ್ಕೆ ಬೇಕಾದರೂ ಕೂಡ ಮಕ್ಕಳಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಮತ್ತು ಸ್ಟಾರ್ಟಪ್ಗಳನ್ನು ಮಕ್ಕಳ ಹತ್ರವೇ ಮಾಡಿಸ್ತೀವಿ. ಪ್ರತಿ ವರ್ಷ ಬೆಸ್ಟ್ ಬಂದದ್ದಕ್ಕೆ ನಾವು ಪ್ರೈಸ್ ಕೊಡ್ತೀವಿ, ಕ್ಯಾಶ್ ಪ್ರೈಸ್ ಕೊಡ್ತೀವಿ. ಅದರ ಖರ್ಚನ್ನೆಲ್ಲ ಕೊಡ್ತೀವಿ ಸ್ಟಾರ್ಟಪ್ಪಿದ್ದು ಬೆಸ್ಟ್ 3ಗೆ. ನಂತರ ರ್ಯಾಂಕಿನ ದೃಷ್ಟಿಯಿಂದ ನೋಡಿದರೆ ನಮ್ಮ ಕಾಲೇಜಿಗೆ ಸಾಕಷ್ಟು ರ್ಯಾಂಕ್ಗಳು ಬಂದಿದೆ. ಫಸ್ಟ್ ರ್ಯಾಂಕ್ ಬಂದರೆ 1 ಲಕ್ಷ ರೂಪಾಯಿ ಕೊಡ್ತೀವಿ ನಾವು ಕಾಲೇಜಿನ ವತಿಯಿಂದ. ಹಾಗೆ 10,000 ಕಡಿಮೆ, 9ಗೆ ಇದು, ಸೆಕೆಂಡ್ ರ್ಯಾಂಕಿಗೆ 90, ಹೀಗೆ 10ನೇ ರ್ಯಾಂಕ್ ಬಂದವನಿಗೂ ಕೂಡ 10,000 ರೂಪಾಯಿ ನಮ್ಮ ಕಾಲೇಜಿಂದ ಒಂದು ಪ್ರೋತ್ಸಾಹಧನವಾಗಿ ಕೊಡ್ತೇವೆ. ಅವರಿಗೆ ವಿದ್ಯೆಯ ಬಗ್ಗೆ ಅಥವಾ ಕೋಚಿಂಗ್ ಆಗುತ್ತೆ, ಅವರಿಗೆ ಟ್ರೈನಿಂಗ್ ಕೊಡ್ತೇವೆ ಪ್ರತಿ ವರ್ಷ. ಆ ಟ್ರೈನಿಂಗಿನ ಬಗ್ಗೆ ಹೆಚ್ಚು ಗಮನ ಕೊಟ್ಟರೆ 100ರಲ್ಲಿ 100% ಪ್ಲೇಸ್ಮೆಂಟ್ ಎಲಿಜಿಬಲ್ ಸ್ಟೂಡೆಂಟ್ಸ್ಗಳಿಗೆ ಆಗುತ್ತೆ. ಆಡಳಿತ ಮಂಡಳಿ ಅಧ್ಯಕ್ಷರಾಗಿರುವಂಥ ವಿಶ್ವಾಸ್ ಶೆಣೈ ಸರ್ ಇದ್ದಾರೆ, ಬನ್ನಿ ಮಾತಾಡಿಸೋಣ. ನಮಸ್ತೆ ಸರ್. ನಮಸ್ಕಾರ. ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ ಸರ್, ಅದರ ಜೊತೆಗೇನೆ ಇಂಜಿನಿಯರಿಂಗ್ ಕಾಲೇಜಿನ ಒಟ್ಟು ಕಾರ್ಯವೈಖರಿಯ ಬಗ್ಗೆ ಮಾತಾಡೋದಾದ್ರೆ, ವಿವೇಕಾನಂದ ಕಾಲೇಜ್ ಅಂದರೆ ಆಟ ಪಾಠದ ಜೊತೆಗೆ ಸಂಸ್ಕೃತಿ ಸಂಸ್ಕಾರವನ್ನು ಬೆಳೆಸ್ಕೊಳ್ಳುವ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಪ್ರಯತ್ನ ಸತತವಾಗಿ ನಡ್ಕೊಂಡು ಬಂದಿದೆ. ಹಾಗಾಗಿ ಇಲ್ಲಿನ ಮಕ್ಕಳು ಇಲ್ಲಿಂದ ಹೊರಗೆ ಹೋಗುವಾಗ ಒಂದು ಒಳ್ಳೆಯ ಸಿಟಿಸನ್ ಆಗಿ ಹೊರಗೆ ಹೋಗ್ತಾರೆ ಅಂತೇಳಿ, ಹೊರಗೆ ಹೋಗಬೇಕಂತೇಳಿ ನಮ್ಮ ಆಶಯ. ಆ ಬಗ್ಗೆ ನಾವು ಚಿಂತನೆ ಯೋಜನೆಗಳನ್ನು ಮಾಡಿಕೊಂಡು ನಮ್ಮ ಪ್ರಿನ್ಸಿಪಲ್ರು ಮಹೇಶ್ ಪ್ರಸನ್ನ ದೇವತಾ ಮನುಷ್ಯ ಅವರ ಒಂದು ಮಾರ್ಗದರ್ಶನದಲ್ಲಿ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೇವೆ. ಇನ್ನು ಮುಂದಕ್ಕೆ ಕೂಡ ಮಾಡ್ತಾ ಹೋಗ್ತೇವೆ. ಲೆಕ್ಚರ್ಸ್ ನಮ್ಮ ಬಹಳ ಒಂದು ವಿಶೇಷ. ನಮ್ಮ ಒಂದು ಏಮ್ ಏನಂದರೆ ಗಿವ್ ದ ಬೆಸ್ಟ್ ಬೈ ದ ಬೆಸ್ಟ್. ಸೊ ನಮ್ಮ ಲೆಕ್ಚರ್ಸ್ ಕೂಡ ಅಷ್ಟೇ, ಬಹಳ ನಾವು ಸ್ಕ್ರೂಟಿನಿ ಮಾಡಿ ಎಲ್ಲ ಕಡೆ ಎಲ್ಲ ವಿಷಯದಲ್ಲಿ ಅವರು ಪರಿಣಿತರು ಹೌದು ಅಂತೇಳಿ ಹೇಳಿದ ಮೇಲೆ ನಾವು ಅವರನ್ನು ಇಲ್ಲಿ ಪಡ್ಕೊಳ್ಳುವ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಈ ತನಕ ನಮ್ಮಲ್ಲಿದ್ದ ಎಲ್ಲ ಲೆಕ್ಚರ್ಸ್ ಕೂಡ ಅಷ್ಟೇ, ಅಂದರೆ ತಕ್ಕ ಮಟ್ಟಿನಲ್ಲಿ ನಮ್ಮ ಆಟ ಪಾಠದ ಜೊತೆಗೆ ನಾನು ಹೇಳಿದಲ್ಲ, ಸಂಸ್ಕೃತಿ ಸಂಸ್ಕಾರವನ್ನು ಕೂಡ ಮಕ್ಕಳಿಗೆ ಒಂದು ಕೊಡುವಂಥ ಒಂದು ನಿಟ್ಟಿನಲ್ಲಿ ಅವರ ಪ್ರಯತ್ನಗಳನ್ನು ಮಾಡ್ತಾ ಬಂದಿದ್ದಾರೆ. ಹಾಗೆ ಒಳ್ಳೆಯ ಒಂದು ಟೀಮ್ ವರ್ಕ್ ನಡೀತಾ ಇದೆ. ಈ ಬಾರಿ ಕ್ಯಾಂಪಸ್ ಸೆಲೆಕ್ಷನ್ ಆದ ವಿದ್ಯಾರ್ಥಿಗಳಿಗೆ ಭಾಳ ಉತ್ತಮ ನಡೀತಾ ಬಂದಿದೆ. ಅಂದರೆ ಅದನ್ನೆಲ್ಲ ನಮ್ಮ ಪ್ಲೇಸ್ಮೆಂಟ್ ಸೆಲ್ಲಿಗೆ ನಾವು ಅದರ ಶ್ರೇಯಸ್ಸನ್ನು ನಾವು ಕೊಡ್ತೇವೆ. ಯಾಕಂದರೆ ಅವರು ದಿನನಿತ್ಯ ಬೇರೆ ಬೇರೆ ಕಂಪನೀಸ್ಗಳ ಜೊತೆಗೆ ಅವರ ಒಂದು ಇಂಟರ್ಯಾಕ್ಷನ್ ಇರ್ಬೋದು, ಅದನ್ನು ರ್ಯಾಪೋ ಡೆವಲಪ್ ಮಾಡುವಂಥದ್ದು ಇರ್ಬೋದು, ಅದನ್ನು ಮಾಡಿಕೊಂಡು ಬಂದಿದ್ದರಿಂದ ನಮಗೆ ಈ ರೀತಿಯ ಒಂದು ಪ್ಲೇಸ್ಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ನಿಮ್ಗೆ ಗೊತ್ತಿರ್ಬೋದು, ಈಗ ಮಾರ್ಕೆಟಲ್ಲಿ ಅಷ್ಟು ಇದು ಒಳ್ಳೆಯದಿಲ್ಲ. ಅಂದರೆ ನಿಮ್ಮ ಪ್ಲೇಸ್ಮೆಂಟ್ ವಿಷಯದಲ್ಲಿ ನೋಡಲಿಕ್ಕೆ ಹೋದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಆದರೂ ಕೂಡ ನಮ್ಮ ಕಾಲೇಜ್ ತಕ್ಕ ಮಟ್ಟಿಗೆ ನಮ್ಮ ಇಲ್ಲಿ ಪ್ಲೇಸ್ಮೆಂಟ್ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ನಮಸ್ತೆ. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಂಗಸಂಸ್ಥೆಯಾಗಿರುವ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು 25 ವರ್ಷಗಳನ್ನು ಪೂರೈಸ್ತಾ ಇದೆ. ಆ ದೃಷ್ಟಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕಾಲೇಜಲ್ಲಿ ಹಮ್ಮಿಕೊಂಡಿದೆ. ಹಿಂದಿನ ಪ್ಲೇಸ್ಮೆಂಟಿನ ಟ್ರ್ಯಾಕ್ ರೆಕಾರ್ಡ್ ಕೂಡ ಕಾಲೇಜಿನಲ್ಲಿ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. 85-90% ಆನ್ ಆ್ಯನ್ ಅವರೇಜ್ ನಮ್ಮ ಕಾಲೇಜಿನಲ್ಲಿ ಕ್ಯಾಂಪಸ್ ಪ್ಲೇಸ್ಮೆಂಟ್ಗಳು ಮಕ್ಕಳಿಂದ ಹೊರಗೆ ಹೋಗುವಾಗ ಆಗ್ತಾ ಇದೆ. ಈ ವರ್ಷವೂ ಆ ರೇಂಜಿಗೆ ಪ್ಲೇಸ್ಮೆಂಟ್ ಕಂಪನಿಗಳು ಬಂದಿದೆ. ಪ್ಲೇಸ್ಮೆಂಟು ಕೂಡ ನಮ್ಮ ಮಕ್ಕಳಿಗೆ ಆಗಿದೆ. ಇದಲ್ಲದೆ ಸ್ಟಾರ್ಟಪ್ಗಳನ್ನು ಕಾಲೇಜಿನಲ್ಲಿ ಶುರು ಮಾಡಿದ್ದೀವಿ. ಈಗಾಗಲೇ 4 ಸ್ಟಾರ್ಟಪ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆ. ಇದು ಅಲ್ಲದೆ IoT ಮತ್ತು ರೋಬೋಟಿಕ್ಸ್ ಅನ್ನುವ ಹೊಸ ಲ್ಯಾಬ್ಗಳನ್ನು ಕೂಡ ಈ ವರ್ಷದಲ್ಲಿ 25ನೇ ವರ್ಷದ ಪ್ರಯುಕ್ತ ಶುರು ಮಾಡ್ತಾ ಇದ್ದೀವಿ. ಹೆಚ್ಚು ಕಮ್ಮಿ ಒಂದು 50 ಲಕ್ಷದ ಬಜೆಟ್ನಲ್ಲಿ ಒಂದು ರೋಬೋಟಿಕ್ಸ್ ಲ್ಯಾಬು ಮತ್ತು IoT ಲ್ಯಾಬನ್ನು ಹೊಸತಾಗಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಜೂನ್ನಲ್ಲಿ ಅದರ ಇನಾಗ್ರೇಷನ್ ಕೂಡ ಮಾಡಿ ಮಕ್ಕಳಿಗೆ ಮತ್ತು ಹೊರಗಿನ ಸಮಾಜದ ಹೈಸ್ಕೂಲ್ ಮತ್ತು PUC ಮಕ್ಕಳಿಗೂ ಕೂಡ ಅದನ್ನು ಓಪನ್ ಮಾಡ್ತಾ ಇದ್ದೀವಿ. ಇದಿಷ್ಟು ಕೂಡ ಕಾಲೇಜಿನ ಬೆಳವಣಿಗೆಯ ಬಗ್ಗೆ. ಪುತ್ತೂರು, ಸುಳ್ಯ, ಬಂಟ್ವಾಳ, ಬೆಳ್ತಂಗಡಿ ಹಾಗೆ ಇಲ್ಲಿಯ ಲೋಕಲ್ ಮಕ್ಕಳುಗಳು ಈ ಎಲ್ಲ ಅವಕಾಶಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ, ಎಲ್ರಿಗೂ ಕೇಳ್ಕೊಳ್ತಾ ಇದ್ದೀನಿ. ಕ್ಯಾಂಪಸ್ ಸೆಲೆಕ್ಷನ್ ಆಗಿರುವಂಥ ಸ್ಟೂಡೆಂಟ್ಗಳಿದ್ದಾರೆ, ಆದಿತ್ಯ ಅವರಿದ್ದಾರೆ, ಮಾತಾಡಿಸೋಣ. ನಮಸ್ತೆ. ನಮಸ್ತೆ. ಕ್ಯಾಂಪಸ್ ಸೆಲೆಕ್ಷನ್ ಆಗಿದ್ದೀರಾ, ಹಾಗಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಖುಷಿಯಲ್ಲಿದ್ದೀರಾ? ತುಂಬ ಖುಷಿಯಲ್ಲಿದ್ದೇನೆ. ಅಂದರೆ ನಾನು ಮೊದಲ ಕಂಪನಿಗೆ ಇಂಟರ್ವ್ಯೂ ಮಾಡಲಿಕ್ಕೆ ಸುಮಾರು ಕಡೆ ಹೋಗಿದ್ದೇನೆ. ಆದರೆ TCS ಕಂಪನಿಗೆ ನಾನು ಅಪ್ಲೈ ಮಾಡಿದ್ದೆ. ಅದರಲ್ಲಿ ಟೆಸ್ಟ್ ಕೂಡ ಈಸಿಯಾಗಿತ್ತು.
ಹಾಗೆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದಾಗ ಭಾಳ ಖುಷಿಯಾಗಿದೆ. ಈಗ ವಿವೇಕಾನಂದ ಕಾಲೇಜಿನಲ್ಲಿ ಶಿಸ್ತು ಮತ್ತು ಶಿಕ್ಷಣ ಕೊಡ್ತೇವೆ. ಹಾಗಾಗಿ ಇಲ್ಲಿ ಬಂದು ಇಷ್ಟು ಹತ್ತಿರ ಇದೆ, ನಾನು ಬೆಳ್ತಂಗಡಿಯವನು, ಹಾಗಾಗಿ ಹತ್ತಿರ ಇದ್ದು ಮನೆಯಿಂದ ಹೋಗಿ ಬಂದು ಕಲೀಲಿಕ್ಕೆ ಆಗ್ತದೆ. ಅದರೊಟ್ಟಿಗೆ ಇಲ್ಲಿ ಉತ್ತಮ ಶಿಕ್ಷಣ, ಪ್ಲೇಸ್ಮೆಂಟ್ ಕೂಡ ಸಿಕ್ಕಿದೆ, ಹಾಗಾಗಿ ತುಂಬ ಖುಷಿ ಆಗ್ತಿದೆ. ಲೆಕ್ಚರ್ಗಳ ಶ್ರಮ ತುಂಬ ಇದೆ. ನಮಗೆ ಯಾವಾಗಲೂ ಕೂಡ ಕಂಪನಿಗೆ ಪ್ಲೇಸ್ಮೆಂಟ್ ಬಂದಾಗ ಅವರು ವಾಟ್ಸಪ್ ಗ್ರೂಪ್ನಲ್ಲಿ ಹಾಕ್ತಾರೆ. ಅದೇ ರೀತಿ ನಮಗೆ ಹೇಳ್ತಾರೆ ಇಂಥ ಕಂಪನಿಗಳು ಬಂದಿದೆ, ಪ್ಲೀಸ್ ಅಟೆಂಡ್ ಮಾಡಿ ಅಂತ. ನಮಗೆ ಯಾವತ್ತೂ ಸಹ ನಮಗೆ ಅವರೇ ಫೋರ್ಸ್ ಮಾಡ್ತಾರೆ, ನೀವು ಪ್ಲೀಸ್ ಅಟೆಂಡ್ ಮಾಡಿ ಅಂತ. ನಮಗೆ ಪ್ರಿಪರೇಷನ್ಗಾಗಿ ಅವರು ಆಪ್ಟಿಟ್ಯೂಡ್ ಕ್ವಶನ್ಸ್ ಕೊಡ್ತಾರೆ ಮತ್ತು ಪ್ರಿಪರೇಷನ್ ಆಗ್ತಾಯಿದೆ ಅಂತ ನೋಡ್ತಾರೆ. ಪ್ರತಿ ಹಂತದಲ್ಲಿ ಕೂಡ ನಾವು ಎಕ್ಸಾಮಲ್ಲಿ ಬರೆಯುವುದು, ಕಂಪನಿಗೆ ಸೇರುವಲ್ಲಿವರೆಗೆ ನಮಗೆಲ್ಲ ಸಹಾಯವನ್ನು ಕೂಡ ಅವರೇ ಕೊಡ್ತಾರೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸೂರಜ್ ಅಂತ. ಯಾವ ಕಂಪನಿಗೆ ಆಯ್ಕೆ ಆಗಿದೆ? ನಾನು KJS ಅಂತ, ಅದು ಕೊಯಂಬತ್ತೂರು ಬೇಸ್ಡ್ ಕಂಪನಿ. ಬೇಸಿಕಲಿ ದೇ ಆರ್ ಇಂಟು CRM ಎಲ್ಲ ಮಾಡ್ತಾರೆ. ಜೂನಿಯರ್ ಪ್ರೋಸೆಸ್ ಎಕ್ಸಿಕ್ಯೂಟಿವ್ ರೋಲಿಗೆ ನಾನು ಸೆಲೆಕ್ಟ್ ಆಗಿದ್ದೇನೆ, ಪ್ಲೇಸ್ಮೆಂಟ್ ಆಗಿದೆ. ಕೊಯಂಬತ್ತೂರಿನ ಬೇಸ್ಡ್ ಆಗಿರುವಂಥ ಕಂಪನಿ, ಬಟ್ ನಿಮಗೆ ಎಲ್ಲಿ ವರ್ಕ್ ಇರುತ್ತೆ? ಬ್ಯಾಂಗ್ಳೂರಲ್ಲಿ, ಹೌದು, ಬ್ಯಾಂಗ್ಳೂರಲ್ಲಿ ಇವಾಗ ಸಿಕ್ಕಿದೆ. ಕೊಯಂಬತ್ತೂರು ಬೇಸ್ ಕಂಪನಿ ಅದು. ಇದರ ಕಂಪ್ಲೀಟ್ ಕ್ರೆಡಿಟ್ ನಾನು ನನ್ನ ಫ್ಯಾಕಲ್ಟಿ ಮೆಂಬರ್ಸ್, ನನ್ನ ಪೇರೆಂಟ್ಸಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಅವರ ಪರಿಶ್ರಮದಿಂದ ಅವರೊಂದು ಹೇಳಿಕೊಟ್ಟ ಡಿಸಿಪ್ಲಿನ್ ಆಗಿರ್ಬೋದು, ಅಥವಾ ನನ್ನ ಫ್ಯಾಕಲ್ಟಿ ಹೇಳಿರುವಂಥ ಪ್ರೆಸೆಂಟೇಷನ್ ಸ್ಕಿಲ್ಸ್ ಆಗಿರ್ಬೋದು, ಅದರ ಬೇಸಿಸಲ್ಲಿ ನನಗೆ ಆ ಕೆಲಸ ಸಿಕ್ಕಿರುವಂಥದ್ದು. ಯಾಕಂದರೆ ಅಲ್ಲಿ ಮೇನ್ ಇರುವಂಥದ್ದೇ ಕಮ್ಯುನಿಕೇಷನ್ ಸ್ಕಿಲ್ಸ್. ಸೊ ಅದಕ್ಕೆ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಫ್ಯಾಕಲ್ಟೀಸ್, ಅವರೆಲ್ಲ ತುಂಬ ಗೈಡ್ ಮಾಡಿದ್ದಾರೆ. ನಮಸ್ತೆ, ನಿಮ್ಮ ಹೆಸರು? ನೀಗನ. ಪುತ್ತೂರಿನವರೇನಾ? ಅಲ್ಲ, ನಾನು ಪೆರ್ಲ, ಕಾಸರಗೋಡಿಂದ. ಓಕೆ, ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ಹಾಗಾಗಿ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್. ಯಾವ ಕಂಪನಿಗೆ ಸೆಲೆಕ್ಟ್? ಥ್ಯಾಂಕ್ ಯು. ನನಗೆ ಇನ್ಫೋಸಿಸಲ್ಲಿ ಪ್ಲೇಸ್ಮೆಂಟ್ ಆದದ್ದು. ಸೊ ಈಗ ಲೈಕ್ ಆಫ್ಟರ್ ಜಾಯ್ನಿಂಗ್ ನಮಗೆ 6 months ಟ್ರೈನಿಂಗ್ ಹಾಗೆ ಬಂದು ಮತ್ತೆ ಫುಲ್ ಟೈಮ್ ಹಾಗೆಲ್ಲ ಸಿಗೋದು. ಇಂಜಿನಿಯರಿಂಗಲ್ಲಿ ಯಾವುದು ಮಾಡಿರೋದು? ನಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮೆಷಿನ್ ಲರ್ನಿಂಗ್. ಓಕೆ, ಇವಾಗ ತುಂಬಾ ಟ್ರೆಂಡಲ್ಲಿರುವಂಥದ್ದನ್ನೇ ಕಲ್ತಿದ್ದೀರಾ, ಅದರಲ್ಲಿ ಜಾಬ್ ಆಗಿರೋವಂಥದ್ದು. ಇವಾಗ ತುಂಬ ಜನ ಎಜುಕೇಷನ್ ಆದ ತಕ್ಷಣವೇ ಜಾಬ್ ಆಗುತ್ತೆ ಅನ್ನುವಂಥದ್ದು ಕನ್ಫರ್ಮ್ ಇರೋದಿಲ್ಲ, ಬಟ್ ನಿಮಗೆ ಇವಾಗಲೇ ಜಾಬ್ ಸಿಕ್ಕಿದೆ ಅನ್ನೋದು ಕನ್ಫರ್ಮ್ ಆಗಿದೆ, ಹಾಗಾಗಿ ಎಷ್ಟು ಖುಷಿ ಇದೆ? ಹೌದು, ಇಲ್ಲಿ ಕಾಲೇಜಲ್ಲೇ ಪ್ಲೇಸ್ಮೆಂಟ್ ಆಯಿತು ಅಂತ ಹೇಳೋದೊಂದು ದೊಡ್ಡ ಖುಷಿನೇ. ನಾವು ಅಂದರೆ ತುಂಬ ಕಷ್ಟ ಈ ಟೈಮಲ್ಲೆಲ್ಲ ಪ್ಲೇಸ್ಮೆಂಟ್ ಆಗೋದು. ಈವನ್ ಎಲ್ರಿಗೂ ಆಗ್ತಾ ಇಲ್ಲ, ಬಟ್ ಸ್ಟಿಲ್ ಈ ಟೈಮಲ್ಲಿ ನಾವು ನಮ್ಮ ಕಾಲೇಜಿಂದ ಕೊಟ್ಟ ಸಪೋರ್ಟ್ ಕಾರಣ ನಮಗೆ ಒಳ್ಳೆಯದಾಗಿ ಪ್ಲೇಸ್ ಆಗಲಿಕ್ಕಾಯಿತು. ಲೈಕ್ ಈವನ್ ಇನ್ಫೋಸಿಸ್ ಬರ್ತದೆ ಅಂತ ಹೇಳುವ ಮುಂಚೆನೇ ನಮಗೆ ಹೇಗೆ ಅವರದ್ದು ಆ್ಯಕ್ಟಿಟ್ಯೂಡ್ ಬರ್ತದೆ, ಆ ಕ್ವೆಶನ್ಸ್ ಬಗ್ಗೆ ಟ್ರೈನಿಂಗ್ ಕೊಡ್ತಿದ್ರು, ಇಂಟರ್ವ್ಯೂ ಹೇಗೆ ಅಟೆಂಡ್ ಮಾಡಬೇಕು ಅದೆಲ್ಲ ಹೇಳಿಕೊಡ್ತಾಯಿದ್ರು. ಸೊ ಅದ ಕಾರಣ ನಮಗೆ ತುಂಬ ಬೇರೆ ಕಂಪನಿಗೆ ಟ್ರೈ ಮಾಡಿದ್ರಾ? ಇಲ್ಲ, ಒಂದು 2-3 ಕಂಪನೀಸ್ ಟ್ರೈ ಮಾಡಿದ್ವಿ. ನೆಕ್ಸ್ಟ್ ಇನ್ಫೋಸಿಸಿಗೆ ಬಂದಾದಮೇಲೆ ಒಂದು ಲೈಕ್ 3 to 4 days ಆದಮೇಲೆ ಸೆಲೆಕ್ಟ್ ಅಂತ ಗೊತ್ತಾಯಿತು. ಆಮೇಲೆ ಕಾಲೇಜಿಂದ ಅಷ್ಟು ಬೇರೆ ಕಂಪನೀಸಿಗೆ ಅಪ್ಲೈ ಮಾಡಲಿಕ್ಕೆ ಹೋಗಲಿಲ್ಲ. ಮತ್ತು ಹೊರಗಡೆ ಈಗ ನೋಡ್ತಾ ಇದ್ದೆ, ಲೆಕ್ಚರ್ಸ್ ತುಂಬ ಹೆಲ್ಪ್ ಮಾಡಿದ್ದಾರೆ. ಲೈಕ್ ಯಾವುದು ಈಗ ಎಂಥ ಡೌಟ್ ಇದ್ದರೂ, ಏನಾದರೂ ಪ್ರೊಸೆಸಲ್ಲಿ ನಮಗೇನಾದರೂ ಡೌಟ್ ಆಯಿತು, ಏನು ಮಾಡಬೇಕು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ಲಿ ಲೆಕ್ಚರ್ಸ್ ಹತ್ರ ಮೀಟ್ ಆಗ್ತಿದ್ವಿ. ಅವ್ರು ನಮಗೆ ಫೀಡ್ಬ್ಯಾಕ್ ಕೊಡ್ತಿದ್ರು, ಅಂದರೆ ಹೀಗೆ ಮಾಡಿ, ಇದು ಮಾಡಬೇಕು, ಇದು ಮಾಡಬಾರ್ದು ಎಲ್ಲ ಹೇಳ್ತಾಯಿದ್ರು. ಸೊ ಅದು ತುಂಬ ಹೆಲ್ಪ್ ಆಗ್ತದೆ. ಹೆಸರು? ಅದಿತಿ ಏಟಿ. ಓಕೆ, ಯಾವ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀರಾ ನೀವು? ನಾವು ಕನ್ಸರ್ವ್ ಬಿಲ್ಡ್ಕಾನ್ ಅಂತ ಹೇಳೋ ಕಂಪನಿ, ಮುಂಬೈ ಬೇಸ್ಡ್ ಕಂಪನಿಗೆ ಸೆಲೆಕ್ಟ್ ಆಗಿದ್ದೇನೆ. ಓಕೆ, ನಿಮಗೆ ಎಲ್ಲಿ ಸಿಕ್ಕಿರುವಂಥ ಜಾಬ್? ಈಗ ಮುಂಬೈ ಬೇಸ್ಡ್ ಕಂಪನಿ, ಬಟ್ ನಿಮಗೆ ಎಲ್ಲಿ ಜಾಬ್? ಮುಂಬೈಗೆ ಹೋಗ್ತಾ ಇದ್ದೀರಾ? 2 ಕಂಪನೀಸಿಗೆ ಟ್ರೈ ಮಾಡಿದ್ದೆ, ಅದರಲ್ಲಿ ನನಗೆ ಇದು ಫಸ್ಟ್ ಕಾಲ್ ಬಂದಿತ್ತು, ಸೊ ಇದನ್ನು ಸೆಲೆಕ್ಟ್ ಮಾಡಿದ್ದೆ. ಓಕೆ, ಇವಾಗ ಈ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅಂತ ಹೇಳಿದರೆ ಇದರ ಹಿಂದೆ ನಿಮ್ಮ ಶ್ರಮ ಎಷ್ಟಿದೆಯೋ ಅಷ್ಟೇ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಶ್ರಮ ಕೂಡ ಇದೆ. ನಿಮ್ಮ ಲೆಕ್ಚರ್ಸ್ ಬಗ್ಗೆ ಹೇಳಿ. ತುಂಬ ಸಪೋರ್ಟಿವ್ ಆಗಿದ್ದರು ಲೆಕ್ಚರ್ಸ್. ನಮಗೆ ಹೇಗೆ ಇಂಟರ್ವ್ಯೂಗೆ ಹೇಗೆ ಇರಬೇಕು, ಹೇಗೆ ಮಾತಾಡಬೇಕು, ಆ್ಯಂಡ್ ಅದಕ್ಕೆ ಬೇಕಾದ ಟೆಕ್ನಿಕಲ್ ನಾಲೆಜಸ್ ಎಲ್ಲ ನಮ್ಮ ಲೆಕ್ಚರ್ಸ್ ನಮಗೆ ಮೊದಲಿಂದ ಹೇಳಿಕೊಡ್ತಿದ್ರು. ಸೊ ಯಾವುದೇ ಡೌಟ್ ಇದ್ದರೂ ನಮಗೆ ಹೆಲ್ಪ್ ಮಾಡಿಕೊಂಡು ನಮ್ಮ ಹಿಂದೆ ಸಪೋರ್ಟಿವ್ ಆಗಿ ನಿಂತಿದ್ರು. ನಮಸ್ತೆ, ನಿಮ್ಮ ಹೆಸರು? ನಿಶಾನ್ ಕುಮಾರ್ ಅಂತ. ಓಕೆ, ಇಂಜಿನಿಯರಿಂಗಲ್ಲಿ ಯಾವುದನ್ನು ಕೋರ್ಸ್ ಮಾಡಿ? ನಾನೀಗ ಕರೆಂಟ್ಲಿ ಕಂಪ್ಯೂಟರ್ ಸೈನ್ಸ್ ಇನ್ ಡಾಟಾ ಸೈನ್ಸ್ ಇಂಜಿನಿಯರಿಂಗ್ ಕೋರ್ಸ್ ಮಾಡ್ತಾ ಇದ್ದೇನೆ. ಓಕೆ, ಯಾವ ಕಂಪನಿಗೆ ಸೆಲೆಕ್ಟ್ ಆಗಿದ್ದಾರೆ? ನಾನು ಯೂನಿಕೋಡ್ ಮ್ಯಾಂಗ್ಳೂರ್ ಇನ್ಫೋಟೆಕ್ ಅಲ್ಲಿ ಸೆಲೆಕ್ಟ್ ಆಗಿದೆ, ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ಇವಾಗ ಇಂಜಿನಿಯರಿಂಗ್ ಅಂತ ಹೇಳಿದಾಗ ತುಂಬ ಜನರಿಗೆ ಹೇಗಿರುತ್ತೆ ಅಂತ ಹೇಳಿದರೆ, ಇಂಜಿನಿಯರಿಂಗ್ ಮಾಡಿದ ಮೇಲೆ ನಾನು ಏನು ಮಾಡೋದು ಅನ್ನುವಂಥದ್ದು ಇರುತ್ತೆ. ಕೆಲವರಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗೋದಿಲ್ಲ, ಅವರು ತುಂಬ ಕಡೆ ಅಲೆದಾಟವನ್ನು ಮಾಡ್ತಾರೆ. ಬಟ್ ನಿಮಗೆ ಇವಾಗಲೇ ಒಂದು ಗ್ಯಾರಂಟಿ ಇದೆ, ಒಂದು ಕೆಲಸ ಇದೆ ಕೈಯಲ್ಲಿ ಅನ್ನುವಂಥದ್ದು. ಹಾಗಾಗಿ ಈ ಒಂದು ವಿದ್ಯಾಸಂಸ್ಥೆ ಈ ಹಿಂದೆ ಶ್ರಮದ ಬಗ್ಗೆ ಹೇಳಿ. ಸೊ ನಮಗೆ ಫಸ್ಟ್ ಇಯರಿಂದವೇ ನಮಗೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೈನಿಂಗ್ ಕೊಟ್ಟಿದ್ದಾರೆ. ಫಸ್ಟ್ ಇಯರಲ್ಲಿ ನಮಗೆ ಇಂಗ್ಲೀಷ್ ಸ್ಪೋಕನ್ ಟ್ರೈನಿಂಗ್ ಕೊಟ್ಟಿದ್ರು. ಸೊ ನಮಗೆ ಈಗ ನಾವು ಕನ್ನಡದಲ್ಲಿ ಮಾತಾಡ್ಬೋದು, ಬಟ್ ಕಂಪನಿಗೆ ಸೇರಿ ಆದಮೇಲೆ ಇಂಗ್ಲೀಷ್ ಆಲ್ಮೋಸ್ಟ್ ಎಲ್ಲರೂ ಸಹ ಇಂಗ್ಲೀಷೇ ಮಾತಾಡೋದು. ಆ ಒಂದು ಕಾನ್ಫಿಡೆನ್ಸ್ ನಮಗೆ ಇಂಗ್ಲೀಷಲ್ಲಿ ಬರಲಿಕ್ಕೆ ನಮಗೆ ಫಸ್ಟ್ ಇಯರಲ್ಲಿದ್ದ ಟ್ರೈನಿಂಗ್ ನನಗೆ ತುಂಬ ಹೆಲ್ಪ್ ಮಾಡಿತ್ತು. ಆ್ಯಂಡ್ ಸೆಕೆಂಡ್ ಇಯರ್ ಥರ್ಡ್ ಇಯರಲ್ಲೆಲ್ಲ ನಮಗೆ ಕೋಡಿಂಗ್ ರಿಲೇಟೆಡ್ ಟ್ರೈನಿಂಗ್ಸ್ ಇತ್ತು. C ಆ್ಯಂಡ್ ಜಾವಾದಲ್ಲಿ ನಮಗೆ ಟ್ರೈನಿಂಗ್ಸ್ ಇತ್ತು. ಅದು ನಮಗೆ ಕಂಪನಿ ರೌಂಡ್ಸ್ ಎಲ್ಲ, ಇಂಟರ್ವ್ಯೂ ರೌಂಡ್ಸ್ ಎಲ್ಲ ಬರುವಾಗ ಫಸ್ಟಾಗಿ ಟೆಕ್ನಿಕಲ್ ರೌಂಡ್ಸ್ ಇರ್ತಾರೆ, ಅಲ್ಲಿ ನಮಗೆ ಕೋಡಿಂಗ್ ರೌಂಡ್ಸ್ ಎಲ್ಲ ಇರ್ತಾರೆ. ಅದು ನನಗೆ ಆ ಟ್ರೈನಿಂಗ್ ಇದರಿಂದ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಫೈನಲ್ ಇಯರಲ್ಲಿ ನಮಗೆ ಯಾವ ಟೈಪೆಲ್ಲ ಇಂಟರ್ವ್ಯೂ ಫೇಸ್ ಮಾಡ್ಬೋದು, ಡೆಮೋ ಇಂಟರ್ವ್ಯೂಸ್ ಎಲ್ಲ ಕಂಡಕ್ಟ್ ಮಾಡಿ ಅದರಿಂದ ನನಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡಲಿಕ್ಕಾಯಿತು. ಈ ಟೈಪಿರಲ್ಲ ಇಂಟರ್ವ್ಯೂ ಟ್ರೈನಿಂಗ್ ಎಲ್ಲ ಕಂಡಕ್ಟ್ ಮಾಡಿ ನನಗೆ ಕಾಲೇಜ್ ತುಂಬ ಹೆಲ್ಪ್ ಮಾಡಿದರು. ಓಕೆ, ನೀವು
ಇಲ್ಲಿವರೆಗೆ ಎಷ್ಟು ಕಂಪನಿಗಳಿಗೆ ಟ್ರೈ ಮಾಡಿದ್ರಿ? ಅರೌಂಡ್ 5 ಕಂಪನೀಸ್ಗೆ ನಾನು ಟ್ರೈ ಮಾಡಿದ್ದೇನೆ. ಈಗ ನಾನು ಕರೆಂಟ್ಲಿ ಯೂನಿಕೋಡ್ ಮ್ಯಾಂಗ್ಳೂರ್ ಇನ್ಫೋಟೆಕ್ ಕಂಪನಿಯಲ್ಲಿ ಇಂಟರ್ನ್ಶಿಪ್ ಮಾಡ್ತಾ ಇದ್ದೇನೆ. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಈಶ್ವರಿ ಅಂತ, ನಾನು ಹಾಸನಿಂದ ಬಂದಿದ್ದೇನೆ. ಓಕೆ, ಇಂಜಿನಿಯರಿಂಗಲ್ಲಿ ಯಾವ ಕೋರ್ಸ್ ಮಾಡ್ತೀವಿ? ನಾನು CSE ಡೇಟಾ ಸೈನ್ಸ್ ಮಾಡ್ತಾ ಇದ್ದೇನೆ. ಹೇಗಿದೆ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್? ನಾನು ಫಸ್ಟು ಹಾಸನಿಂದ ಇಲ್ಲಿಗೆ ಶಿಫ್ಟ್ ಆಗಬೇಕು ಅಂತ ಹೇಳುವಾಗ ನನ್ನ ಇದು ಎನ್ವಿರಾನ್ಮೆಂಟ್ ಹೇಗಿರ್ಬೋದು, ಕಾಲೇಜ್ ಹೇಗಿರ್ಬೋದು, ಜನ ಹೇಗೆ ಅಡ್ಜಸ್ಟ್ ಆಗ್ತದೆ ಎಲ್ಲ ಇದಾಗಿತ್ತು. ಬಟ್ ನಾನು PUಗೆ ಬಂದು ಸೆಂಟ್ ಫಿಲೋಮಿನಾ PU ಕಾಲೇಜಲ್ಲಿ PU ಮುಗಿಸಿದ್ದು. ಮತ್ತು ಅದಾಗಿ ಎಲ್ಲ ಹೇಳಿದರು ಇಲ್ಲಿ ವಿವೇಕಾನಂದ ಕಾಲೇಜ್ ಚೆನ್ನಾಗುಂಟು, ಚೆನ್ನಾಗಿ ಎಜುಕೇಷನ್ ಪ್ರೊವೈಡ್ ಮಾಡ್ತಾರೆ ಹಾಗೆಲ್ಲ ಅಂತ. ಹಾಗೆ ನಾನು ಇಲ್ಲಿ ಬಂದು ಡೇಟಾ ಸೈನ್ಸ್ ಮತ್ತು ಪ್ಲೇಸ್ಮೆಂಟ್ ಆಫೀಸರ್ ವಂದನಾ ಮ್ಯಾಮ್ ಇದ್ದಾರಲ್ಲ, ಅವರು ತುಂಬ ಗೈಡ್ ಮಾಡಿದರು. ಅಂದರೆ ಯಾವ ಡಿಪಾರ್ಟ್ಮೆಂಟ್, ಅಂದರೆ ಯಾವ ಕೋರ್ಸ್ ತಗೊಂಡ್ರೆ ಒಳ್ಳೆಯದು, ಯಾವ ಕಡೆ ಫೀಲ್ಡ್, ಯಾವ ಇಂಟ್ರೆಸ್ಟ್ ಉಂಟು ಅಂತ ತುಂಬ ಗೈಡ್ ಮಾಡಿದ್ರು. ಹಾಗೆ ನಾನು ಡೇಟಾ ಸೈನ್ಸಿಂದ ತುಂಬ ಇಂಟ್ರೆಸ್ಟ್ ಆಗಿ ಹಾಗೆ ನಾನು ಡೇಟಾ ಸೈನ್ಸ್ ಫೀಲ್ಡ್ ತಗೊಂಡೆ. ಕ್ಯಾಂಪಸ್ ಸೆಲೆಕ್ಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ? ಹೌದು, ನಾನು ಟ್ರೈ ಮಾಡ್ತಾ ಇದ್ದೇನೆ. ಆಲ್ಮೋಸ್ಟ್ 5 to 6 ಕಂಪನೀಸ್ ಅಟೆಂಡ್ ಮಾಡಿದ್ದೇನೆ. ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡ್ತಿದ್ದೇನೆ. ಅನ್ಫಾರ್ಚುನೇಟ್ಲಿ ಸಿಗಲಿಲ್ಲ ಇನ್ನೂ ಸಹ. ನಾನು ಇನ್ನೂ ಟ್ರೈ ಮಾಡ್ತೇನೆ. ಪ್ಲೇಸ್ಮೆಂಟ್ಸ್ ಎಲ್ಲವರು ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ತುಂಬ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಈಗ ಸಹ ಕೊಡ್ತಾ ಇದ್ದಾರೆ, ಸ್ಕಿಲ್ ಡೆವಲಪ್ಮೆಂಟ್ ಸೆಷನ್ಸ್ ಕೊಡ್ತಾ ಇದ್ದಾರೆ. ಸೊ ಐ ವಿಲ್ ಟ್ರೈ ಮೈ ಬೆಸ್ಟ್. ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ವೈಷ್ಣವಿ, ನಾನು ಮಡಿಕೇರಿಯಿಂದ ಬಂದಿರೋದು. ಓಕೆ, ಮಡಿಕೇರಿಯಿಂದ ಬಂದಿರುವಂಥದ್ದು. ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆಯಾ? ಆಗಿದೆ. ಎಷ್ಟು ಕಂಪನಿಗಳಿಗೆ ಟ್ರೈ ಮಾಡಿದ್ರಿ? ಯಾವ ಕಂಪನಿ? ಇಲ್ಲ, ನಾನು ಫಸ್ಟ್ ಕಂಪನಿಗೆ ಸೆಲೆಕ್ಟ್ ಆಗಿದ್ದೀನಿ. ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಿಂದ ನಾನು ಫಸ್ಟ್ ಕಂಪನಿಯಲ್ಲೇ ಫ್ಯಾಕಲ್ಟಿ ಸಪೋರ್ಟಿಂದ ಫಸ್ಟ್ ಕಂಪನಿಯಲ್ಲೇ ನನಗೆ ಪ್ಲೇಸ್ಮೆಂಟ್ ಆಯಿತು. ತುಂಬ ಖುಷಿ ಆಗ್ತದೆ. ನಮ್ಮ ಫ್ಯಾಕಲ್ಟೀಸ್ ಕೂಡ ತುಂಬ ಸಪೋರ್ಟಿವ್ ಇದ್ದಾರೆ. ನಮ್ಮ ಕ್ಲಾಸಲ್ಲಿ 2 ಹುಡುಗಿಯರು, ನಾನು ಮತ್ತು ಇನ್ನೊಬ್ಳು. ನಮಗಿಬ್ರಿಗೆ ಸಹ ಫಸ್ಟ್ ಕಂಪನಿಯಲ್ಲೇ ಪ್ಲೇಸ್ ಆಗಿದೆ. ಅಷ್ಟು ಸಪೋರ್ಟ್ ಮಾಡ್ತಾರೆ ನಮಗೆ. ಎಂಥ ಪ್ರತಿಯೊಂದು ವಿಷಯದಲ್ಲಿ ಸಹ ನಮಗೆ ಏನಾದರೂ ಡೌಟ್ಸ್ ಇದ್ದರೆ ಎಲ್ಲ ಕ್ಲಿಯರ್ ಮಾಡೋದಾಗಿರಲಿ, ನಮಗೆ ಎಂಥ ಕಷ್ಟ ಆದರೂ ನಾವು ಏನಾದರೂ ಬೇಜಾರಲ್ಲಿದ್ದರೆ ಸಹ ಎಂತಾಯಿತು ಅಂತೆಲ್ಲ ಕೇಳಿ, ನಾನು ಹೇಗೂ ಮನೆಯಿಂದ ದೂರ ಇರೋಳು, ನನ್ನನ್ನು ಕೇಳ್ತಾ ಇರ್ತಾರೆ, ಕೇರ್ ಮಾಡ್ತಿರ್ತಾರೆ. ಏನಾದರೂ ಮನೆಯವ್ರು ನೆನಪಾಗ್ತದಾ ಹಾಗೆಲ್ಲ ಕೇಳ್ತಾ ಇರ್ತಾರೆ. ತುಂಬ ಸಪೋರ್ಟಿವ್ ಇದ್ದಾರೆ ಫ್ಯಾಕಲ್ಟೀಸ್ ಎಲ್ಲ ನಮಗೆ. ಓಕೆ, ಇವಾಗ ಎಜುಕೇಷನ್ಗೆ ಮಾತ್ರ ಅಲ್ಲದೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಲೂ ಇರುತ್ತೆ, ಅದಕ್ಗಳಿಗೂ ಹೇಗಿದೆ? ನಾನು ಕೂಡ ನನ್ನ ಡಿಪಾರ್ಟ್ಮೆಂಟಿದ್ದು ಕಲ್ಚರಲ್ ಕೋಆರ್ಡಿನೇಟರ್. ನಾನು ಸ್ಟಡೀಸ್ ಬಿಟ್ಟು ನನಗೆ ಬೇರೆ ಡ್ಯಾನ್ಸ್ ಎಲ್ಲ ಕಾಂಪಿಟೇಷನ್ಗೆ ಕೂಡ ಅಟೆಂಡ್ ಮಾಡಲಿಕ್ಕೆಲ್ಲ ಆಪರ್ಚುನಿಟೀಸ್ ಕೊಡ್ತಿದ್ರು. ಅಂದರೆ ಕ್ಲಾಸಸ್ ಮಿಸ್ ಆಗ್ತಿದ್ರು, ನೆಕ್ಸ್ಟ್ ಅದನ್ನು ಹೇಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಿದ್ರು. ನನ್ನ ಫ್ರೆಂಡ್ಸ್ ಕೂಡ ಸಪೋರ್ಟಿವ್ ಇದ್ದರು, ಅವ್ರು ಕೂಡ ಹೆಲ್ಪ್ ಮಾಡ್ತಿದ್ರು ಎಲ್ಲ. ನನಗೆ ಅಂಥ ಪ್ರಾಬ್ಲಮ್ ಆಗಲಿಲ್ಲ, ನಾನು ಡಿಸಿಪ್ಲಿನ್ ಆಗಿದ್ದೆ. ಸೊ ಅವ್ರು ನನಗೆ ಹೆಲ್ಪ್ ಮಾಡಿದರು ಎಲ್ಲದಕ್ಕೆ ಸಹ. ಏನೇ ಡೌಟ್ಸ್ ಇದ್ದರೂ ಎಲ್ಲ ಕ್ಲಾರಿಫೈ ಮಾಡಿ ಕೊಡ್ತಿದ್ರು. ಮಡಿಕೇರಿಯಿಂದ ನಮ್ಮ ಪುತ್ತೂರಿನ ವಿವೇಕಾನಂದವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ? ಮಡಿಕೇರಿಯಲ್ಲಿ ನನಗೆ ಅಷ್ಟೊಳ್ಳೆ ಕಾಲೇಜ್ ಇರಲಿಲ್ಲ, ಹಾಗಾಗಿ ಪುತ್ತೂರು ವಿವೇಕಾನಂದದ ಬಗ್ಗೆ ಎಲ್ಲರೂ ಹೇಳ್ತಾರೆ ಒಳ್ಳೆ ಕಾಲೇಜ್ ಅಂತ. ಹಾಗೆ ನನ್ನ ಅಣ್ಣ ಕೂಡ ಇಲ್ಲಿ ಲೆಕ್ಚರರ್ ಆಗಿದ್ದರು ಮುಂಚೆ, ಈಗ ಇಲ್ಲ. ಅವರ ಹತ್ರ ನಾನು ಇಲ್ಲಿಗೆ ಬಂದದ್ದು. ನನ್ನ ಹೆಸರು ಶಾರದಾ ಕುಸುಮರಾವ್, ಬೆಟ್ಟಂಪಾಡಿ. ಯಾವ ಕಂಪನಿಗೆ ಆಯ್ಕೆ ಆಗಿದೆ? KPMGಗೆ ಆಯ್ಕೆ ಆಗಿದ್ದೇನೆ. ದಟ್ ಈಸ್ ಒನ್ ಆಫ್ ದಿ ಬಿಗ್ 4. ಸೊ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಎಷ್ಟು ಕಂಪನಿಗಳಿಗೆ ನೀವು ಟ್ರೈ ಮಾಡಿದ್ದೀರಾ? ಒಂದು ಇದೆ, ಫಸ್ಟ್ ಆ್ಯಂಡ್ ಲಾಸ್ಟ್. ಓಕೆ, ಅದರಲ್ಲಿ ಸೆಲೆಕ್ಟ್ ಅದರಲ್ಲೇ ಸೆಲೆಕ್ಟ್ ಆಯಿತು, ಒಳ್ಳೆ ಕಂಪನಿಗೆ ಸೆಲೆಕ್ಟ್ ಆಯಿತು. ಸೊ ತುಂಬ ಖುಷಿ ಆಯಿತು. ಇಂಜಿನಿಯರಿಂಗಲ್ಲಿ ಯಾವುದು ಮಾಡಿರುವಂಥದ್ದು? ಕಂಪ್ಯೂಟರ್ ಸೈನ್ಸ್. ನಾನು ಸೆಲೆಕ್ಟ್ ಆಗಲಿಕ್ಕೆ ಮೇಯ್ನ್ ಕಾರಣವೇ ಕಾಲೇಜ್. ಬಿಕಾಸ್ ಫಸ್ಟ್ ಇಯರಿಂದ ನನಗೆ ಪ್ಲೇಸ್ಮೆಂಟ್ ಬಗ್ಗೆ ಹೇಗೆ ಪ್ರಿಪೇರ್ ಆಗೋದು ಅಂತ ಗೊತ್ತಿರಲಿಲ್ಲ. ಫಸ್ಟ್ ಇಯರಿಂದಲೇ ಟೆಕ್ನಿಕಲ್ ಸೆಷನ್ಸ್, ಕಮ್ಯುನಿಕೇಷನ್ ಸ್ಕಿಲ್ಸ್ ಅದಕ್ಕೆಲ್ಲ ಬೇರೆ ಕಡೆಯಿಂದ ಕರೆಸಿ ಸೆಷನ್ಸ್ ತಗೊಳ್ತಿದ್ರು. ಆಮೇಲೆ ಸೆಕೆಂಡ್ ಇಯರಿಂದ ಪ್ಲೇಸ್ಮೆಂಟ್ ಅವರ್ ಅಂತ ಇತ್ತು, ಡೆಡಿಕೇಟೆಡ್ ಪ್ಲೇಸ್ಮೆಂಟಿಗೆ ಪ್ರಿಪೇರ್ ಆಗಲಿಕ್ಕೆ. ಥರ್ಡ್ ಇಯರಲ್ಲಿ ಅಂತೂ ದಿನ ಆ್ಯಪ್ಟಿಟ್ಯೂಡ್ ಟೆಸ್ಟ್, ಕೋಡಿಂಗ್ ಟೆಸ್ಟ್ ಅದೆಲ್ಲ ಇತ್ತು. ಆವಾಗೊಂಥರ ಇದು ಕಿರಿಕಿರಿ ಆಗ್ತಿತ್ತು. ಬಟ್ ಫೈನಲ್ ಇಯರಿಗೆ ಬಂದ ಮೇಲೆ ಎಷ್ಟು ಹೆಲ್ಪ್ ಆಗಿದೆ ಅದೆಲ್ಲ ಅಂದರೆ ಬಿಕಾಸ್ ಆಫ್ ದಿ ಕಾಲೇಜ್ ಈ ಪ್ಲೇಸ್ಮೆಂಟ್ ಬಿಗ್ 4ಗೆ ಸೆಲೆಕ್ಟ್ ಆದದ್ದು ಔಟ್ ಆಫ್ ಎಕ್ಸ್ಪೆಕ್ಟೇಷನ್ ಅದೆಲ್ಲ. ಸೊ ತುಂಬ ಖುಷಿ ಆಯಿತಾ. ಕೋಡಿಂಗ್ ರೌಂಡ್ ಆ್ಯಂಡ್ ಪ್ಲೇಸ್ಮೆಂಟ್ ಪ್ರಾಸೆಸಲ್ಲಿ ಸಹ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟ್ ನಮ್ಮನ್ನು ತುಂಬ ಫಾಲೋ ಅಪ್ ಮಾಡ್ತಿದ್ರು. ಒಂದು ರೌಂಡ್ ಆದಮೇಲೆ ಇನ್ನೊಂದು ರೌಂಡಿಗೆ ಗೈಡ್ ಮಾಡ್ತಿದ್ರು. ಸೊ ದ major part is placement department, so I'm really grateful to them. ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಆಗ್ತಾ ಇದ್ದ ಹಾಗೇನೆ ವಿದ್ಯಾರ್ಥಿಗಳ ಲೈಫ್ ಸೆಟಲ್ ಆಗಿರುತ್ತೆ. ಹೇಗೆ ಅಂತ ಕೇಳಿದರೆ ಅದು ಕ್ಯಾಂಪಸ್ ಸೆಲೆಕ್ಷನ್ನ ಮೂಲಕ. ಪ್ರತಿ ವರ್ಷ ಕೂಡ ಹಾಗೇನೆ ಪ್ರತಿಷ್ಠಿತ ಕಂಪನಿಗಳ ಮೂಲಕ ಈ ಒಂದು ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಉದ್ಯೋಗವನ್ನು ಗಿಟ್ಟಿಸಿಕೊಳ್ತಾ ಇದ್ದಾರೆ. ಹಾಗೇನೆ ಈ ವರ್ಷ ಕೂಡ ಪ್ರತಿಷ್ಠಿತವಾಗಿರುವಂತಹ ಕಂಪನಿಗಳಲ್ಲಿ ಉದ್ಯೋಗ ಸಿಕ್ಕಿರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳ ಸಂಭ್ರಮ ಹೇಗಿದೆ ಅಂತ ಕೂಡ ನೋಡಿದ್ರಲ್ಲ. ಪರಿಶ್ರಮ ಪಟ್ಟಿದ್ದಾರೆ, ಅದಕ್ಕೆ ಪ್ರತಿಫಲ ಸಿಕ್ಕಿದೆ ಅನ್ನುವಂಥದ್ದು. ಅದರ ಜೊತೆಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಬಗ್ಗೆ ಕೂಡ ಹೇಳಬೇಕು. ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯ
ಸಾಧನೆಗೆ ಫೋಕಸ್ ಮಾಡಲಾಗುತ್ತೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಪ್ರತಿಯೊಬ್ಬರು ಕೂಡ ಶ್ರಮಿಸ್ತಾ ಇದ್ದಾರೆ. ಹಾಗಾಗಿ ಉತ್ತಮವಾಗಿರುವಂಥ ಫಲಿತಾಂಶ ಬರ್ತಾ ಇದೆ. ಅದರ ಜೊತೆಗೇನೆ ವಿದ್ಯಾರ್ಥಿಗಳು ಕ್ಯಾಂಪಸ್ ಸೆಲೆಕ್ಷನ್ ಆಗ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ. ಹಾಗಾಗಿ ಇಂಜಿನಿಯರಿಂಗ್ ಮೂಲಕ ನಮ್ಮ ಕನಸನ್ನು ನಸಾಗಿಸ್ಕೊಳ್ಬೇಕು, ನಾವು ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಯೋಚನೆ ಇರುವಂಥ ವಿದ್ಯಾರ್ಥಿಗಳು ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯನ್ನು ಆಯ್ಕೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮರಾ ಪರ್ಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.